ಕಾರ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ಮನೆ ನಿರ್ಮಾಣ ಅಥವಾ ಮನೆ ನವೀಕರಣ ಈ ವಿಚಾರವಾಗಿರುವಂತಹ ನಿಯಮಾವಳಿಗಳಲ್ಲಿ ಸಡಿಲಿಕೆ ಮಾಡಬೇಕು ಎಂದು ಪುರಸಭಾ ಸದಸ್ಯರು ಆಗ್ರಹಿಸಿದ್ದಾರೆ. ಪುರಸಭಾಧ್ಯಕ್ಷೆ ಸುಮಾ ಕೇಶವ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಕಳ ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಸದಸ್ಯರು ಪ್ರಾಧಿಕಾರದ ಬಿಗಿ ನಿಯಮಾವಳಿಗಳಿಂದ ನೂರಾರು ಅರ್ಜಿಗಳು ವಿಲೇವಾರಿಯಾಗದೆ ಬಾಕಿ ಉಳಿದಿವೆ. ಇದರಿಂದ ಬಡವರಿಗೆ ತೊಂದರೆ ಆಗುತ್ತಿದೆ ಎಂದಿದ್ದಾರೆ. ಕರೇಕಲ್ ಎಂಬಲ್ಲಿ ಪುರಸಭೆ ಸಾರ್ವಜನಿಕ ಹಿಂದೂ ರುದ್ರಭೂಮಿ ನಿರ್ಮಿಸಿದ್ದು ಅಲ್ಲಿ ಪುರಸಭೆ ಗಮನಕ್ಕೆ ತಾರದೆ ನಿಯಮಬಾಹಿರವಾಗಿ ಸಮಿತಿ ರಚಿಸಲಾಗಿದೆ. ಪುರಸಭೆ ಅನುದಾನದಲ್ಲಿ ಸ್ಮಶಾನ ಅಭಿವೃದ್ಧಿಪಡಿಸಲಾಗಿರುವುದರಿಂದ ಪುರಸಭೆ ನೂತನ ಸಮಿತಿ ರಚಿಸಬೇಕೆಂದು ಸುಭದ್ರವ ಆಗ್ರಹಿಸಿದರು. ಪ್ರದೀಪ್ ರಾಣೆ ಇದಕ್ಕೆ ಧ್ವನಿಗೂಡಿಸಿ ನನ್ನ ವಾರ್ಡ್ನಲ್ಲಿರುವ ರುದ್ರಭೂಮಿ ಇದಾಗಿದ್ದು ಅಧ್ಯಕ್ಷರನ್ನು ಒಳಗೊಂಡ ಪ್ರತ್ಯೇಕ ಸಮಿತಿ ರಚಿಸಬೇಕು, ಅಲ್ಲದೆ ಇದರ ನಿರ್ವಹಣೆಯನ್ನು ಪುರಸಭೆ ನೋಡಿಕೊಳ್ಳಬೇಕು, ಇದು ಸೂಕ್ತ ಎಂದು ತಿಳಿಸಿದ್ದಾರೆ. ಮೇಡಮ್, ಅದು ಬಗ್ಲೆಗುಡ್ಡೆ ಜಂಕ್ಷನ್ ಇದೆಲ್ಲ ರಿಕ್ಷಾ ಸ್ಟಾಂಡ್ ಪಕ್ಕದಲ್ಲಿ ಒಂದು ಕೋಣೆಯನ್ನ ಕಟ್ಟಿ ಹಾಕಿದ್ದಾರೆ. ಕಾಯಿನ್ ಹಾಕಿ ಟಾಯ್ಲೆಟ್ಗೆ ಇದು ಮಾಡುವಂತದ್ದು. ಅದರ ಕನೆಕ್ಷನ್ಗೆ ಅದು ಬಿಟ್ಟಿಲ್ಲ. ಬಿಟ್ಟು ಮುಂದೆ ತೆಗಿಬೇಕಿತ್ತು, ತಕ್ಕಾಗ ಅದು ಹೋಗಿದೆ, ಅಲ್ಲಿಗೆ ಅದು ಬಿಟ್ಟಿದ್ದಾರೆ. ಅದನ್ನ ಬಿಟ್ಟು ಅದನ್ನ ಮಾಡಲಿಲ್ಲ. ಈಗ ಬಿಟ್ಟಿಲ್ಲ ಅಂದ್ರೆ ಟಾಯ್ಲೆಟ್ ಮಾಡಿದ್ರೆ ಅವನು ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಮೇಡಮ್?